సొల్మిలు నమ్మకుడ్ల తుడు వార్తలు ముఖ్యాంశాలు. ಧರ್ಮಸ್ಥಳಟು ಮಧ್ಯವರ್ಜನ ಶಿಬಿರುಡು ಪಾಲ್ದೆತುನ್ನ ನವಜೀವನ ಸದಸ್ಯರ್ನ ನೂದನೆ ದಿನದ ಕಾರ್ಯಕ್ರಮ. ಶಿಬಿರುಡು ಪಾಲ್ದೆತುನ್ನ ಕ್ರೈ ಸುರೂಕು ಮನಸ್ಸು ಪರ್ಪುನ ಬುಡ್ದು ಬುಡ್ಪುನ ಮನಸ್ಸು ಧರ್ಮ ಮೂಡುಡು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ. ಜಪ್ಪು ಮುಗೆರಡು ರಾಜಮಾರ್ಗ ಭರಿತ ಪಂಚದೆಪ್ಪುನ ಕಾರ್ಯ ಮಲ್ತುದುಪ್ಪುನಗ ಎಡ್ತನ ಪಿಕಪ್ ಗಾಡಿ ಜೀವ ಕಳವನ್ನ ಬಿಹಾರ ಜಾಮುಲ್ದ ಜವನೆ ವಿಕ್ಕಿ ಖಾನ್ ನನೋರಿಯಗ ಪೆಟ್ಟಾದ ಆಸ್ಪತ್ರೆಗೆ. ವಾಮಂಜೂರುಡು ನಾಲ್ವರಿನಿಕ್ಕಿರ್ದು ಜೈಲ್ಡುಪ್ನ ಪ್ರವೀಣ್ ಕುಮಾರ್ನ ಸ್ವತಂತ್ರ ಅಮೃತ ಮಹೋತ್ಸವಲೆ ಕೊಡು ಬುಡಿಯರಬಲ್ಲಿ ಪೊಲೀಸರಿಗೆ ವಾಮಂಜೂರ್ದ ಜನಕ್ಲಿನ ಒತ್ತಾಯ. ಮುಲ್ಕಿ ನಾಲ್ಪಟ್ನ ಮೊಗವೀರ ಮಹಾಸಭದ ನಿಲಿಟ್ಟು ಹೆಜಮಾಡಿ ಕೋಡಿ ಕಡಲ ಬರಿಟ್ಟು ಕಡಲ ಪೂಜೆ ಎಡ್ಡೆಡ್ಡೆ ಮೀನುಲೆನ ರಾಶಿ ಕೈಸೇರಡು ಕಡಲ ರಾಜನ ವಿಶೇಷ ಸುಗಿಪ್. ವಾರ್ತೆದೇವರ ರಾಜ್ಯದೊರ್ಮಿಡು ನಡಪಾಯಿನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಧ್ಯವರ್ಜನ ಶಿಬಿರಲೆಡು ಪಾಲ್ದೆತೊಂದು ಈತ ಎಡ್ಡೆ ಬದುಕು ಸಾಗವನ ನವಜೀವನ ಸದಸ್ಯರ್ನ ನೂದನೆ ದಿನೋತ್ಸವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನಡು ಶುಕ್ರವಾರ ನಡತಂಡು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಧರ್ಮಸ್ಥಳ ಜನಜಾಗೃತಿ ಪ್ರಾದೇಶಿಕ ವಿಭಾಗ ಬೆಳ್ತಂಗಡಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಬೆಳ್ತಂಗಡಿ ಒಂದೆತ ಒಟ್ಟು ಸೇರಿಗಿಡು ರಾಜ್ಯದೊರ್ಮಿಡು ನಡಪಾಯಿನ ಮಧ್ಯವರ್ಜನ ಶಿಬಿರಲೆಡು ಪಾಲ್ದೆತೊಂದು ಈತ ಎಡ್ಡೆ ಬದುಕು ಸಾಗವನ ನವಜೀವನ ಸದಸ್ಯರ್ನ ನೂದನೆ ದಿನೋತ್ಸವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನಡು ಶುಕ್ರವಾರ ನಡತಂಡು. ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಬೆಂಗಳೂರದ ಗುರ್ಕಾರ್ಯರು ಮಲ್ಲಿಕಾರ್ಜುನ ಬಸವಣ್ಣಪ್ಪ ತುಬಾಕಿ ಕಾರ್ಯಕ್ರಮ ಉದಿಪನ ಮಲ್ತದು ನವಜೀವನ ಸದಸ್ಯರಿಗೆ ಬೈಕೇರು. ನಾನು ಎಂಥ ದುಷ್ಟ ಕೆಲಸಕ್ಕೆ ಬಿದ್ದು ಅಂದವನ ಉದ್ದಕ್ಕೆ ಅಪ್ಪನ ಕಾಲು ಬಿದ್ದವನ ಶರೀರದ ಬಾಟ್ಲೆ ತಂದ ಅಜ್ಜನ ಜೋಳಿಗೆ ಹಾಕಿದನು. ಅಂದಿನಿಂದ ಅವನು ಸೆರೆ ಕುಡಿದು ಬಿಟ್ಟ. ಮುಂದೆ ಅವನ ಮಕ್ಕಳಿಬ್ಬರು ಏನಿದ್ರಲ್ಲ ಅವ್ರ ಸಣ್ಣ ಮಕ್ಕಳು ಅವರು ಮಾತನಾಡುವಾಗ ಮಣ್ಣಿನ ಒಂದು ಸಭೆಯೊಳಗೆ ಮಾತನಾಡುವಾಗ ನನಗೆ ಏನು ಅನಿಸ್ತಂತಂದು ಇವತ್ತು ದೊಡ್ಡ ದೊಡ್ಡ ಪೋಸ್ಟ್ದೊಳಗೆ ಸರ್ಕಾರಿ ನೌಕರಿ ಒಳಗೆ ಇಬ್ಬರು ಕೆಲಸ ಮಾಡತ್ತಾರ. ಅವ್ರ ಮಕ್ಕಳು ಕುಟುಂಬ, ನನ್ನ ಮನೆ, ನನ್ನ ಹೆಂಡರು, ನನ್ನ ಮಕ್ಕಳು ಇವ್ರು ಒಳ್ಳೆಯವ್ರು ಆಗ್ಬೇಕಂತಂದ್ರೆ ನಾನು ಒಳ್ಳೆಯವನಾಗಿರ್ಬೇಕಲ್ಲ. ನಾನು ನನ್ನ ಮನೆಯ ಬಗ್ಗೆ ಕಾಳಜಿ ಮಾಡ್ಬೇಕಲ್ಲ. ನನ್ನ ಮನೆ ಹೆಂಗಿದೆ, ನನ್ನ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ನಾನೇ ವ್ಯಸನಿಕನ ಆಗಿದ್ರೆ ನನ್ನ ಮನೆಗೆ ಬೆಂಕಿ ಹಚ್ಕೊಂಡ್ರೆ ಏನು ಸೌಭಾಗ್ಯ. ಇಂಥ ಕಾರ್ಯಕ್ರಮಗಳನ್ನು ವ್ಯವಸ್ಥೆ ಮಾಡಿ ನನ್ನ ಪರಮ ಮಹಾತ್ಮ ಇಡೀ ಕರ್ನಾಟಕ ರಾಜ್ಯದಂಥ ಮದ್ಯ ವ್ಯಸನಿಗಳನ್ನು ತಿದ್ದುತ್ತಾ ಇದ್ದಾರಲ್ಲ. ಇಂಥ ಒಂದು ನಿಗಮ ಮಂಡಳಿಗಳು ನನ್ನನ್ನು ಕೊಟ್ಟರಲ್ಲ, ನನ್ನ ಹಿಂದಿನ ಜನ್ಮದ ಪುಣ್ಯ. ರಾಜ್ಯಸಭಾ ಸದಸ್ಯರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಗುರ್ಕಾರ್ಮೆ ವಹಿಸಿದಿತ್ತೀರಿ. ಹೆಗ್ಗಡೀರು ಪಾತಿರ್ದು ಅಮಲ್ತೆ ತುನ್ನೆನ್ನು ಬುಡುಡುಂದಾಂಡ ಶಿಬಿರಡು ಪಾಲ್ದೆ ತೊನ್ನಕ್ಲೆಗೆ ಸುರುಕು ಮನಸ್ಸಿರು ಅವೇನು ಬುಡ್ದು ಬುಡುಪುನ ಮನಸ್ಸು ಬರುಡು ಶಿಬಿರಗು ಬತ್ತಂಡ ಪರ್ಪುನ ಖಂಡಿತ ಬುಡ್ಪಾವೇರು ಓರ ನಮ್ಮ ಸಂಕಲ್ಪ ಮಲ್ತಂಡ ನಮ್ಮ ಪರ್ಪುನ ಬುಡಿಯಾಂದೇ ಲೆಕ್ಕ ಅಂಚಿನ ಮನಸ್ಸು ಧರ್ಮ ನಮ್ಮಡ ಮೂಡೋಡು ಎಂದು ಹೆಗ್ಗಳಿರು ಪಂಡಿರು. ಮಹಾತ್ಮ ಗಾಂಧೀಜಿಯವರು ಭಾರತ ದೇಶವನ್ನ ಬ್ರಿಟಿಷರಿಂದ ಮುಕ್ತ ಮಾಡಲಿಕ್ಕಾಗಿ ಹೋರಾಟ ಮಾಡುವಾಗ ಇನ್ನೊಂದು ಸಂಕಲ್ಪ ಮಾಡಿದರು. ಅದೇನು ಅಂತಂದ್ರೆ ಮದ್ಯ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ. ಹೇಗೆ ಬ್ರಿಟಿಷರ ನಾವು ಬಂಧನ ಬಿಡುಗಡೆ ಆಗಬೇಕು, ಹಾಗೆ ಮದ್ಯದಿಂದ ಕೂಡ ಬಂಧನ ಬಿಡುಗಡೆ ಆಗಬೇಕು ಅಂತ ಅವರು ಆಸೆ ಪಟ್ಟರು. ಅದಕ್ಕಾಗಿ ಎಲ್ಲ ಕಡೆ ಅವರು ಪ್ರಚಾರ ಮಾಡ್ತಾ ಬಂದರು. ಏನಂತಂದ್ರೆ ಮದ್ಯಪಾನ ಮಾಡಬೇಡಿ, ಕುಡಿದ ಹಳ್ಳಿಯಲ್ಲಿ ಇದು ಪ್ರಚಾರ ಆಯಿತು. ಹಳ್ಳಿಯಲ್ಲಿ ನಮ್ಮಲ್ಲಿ ಜನ ಬಹಳ ಇದು ಮಾಡಿದರು. ಈ ತಮಿಳ್ನಾಡಿನಂಥ ಈಚಲು ಮರ ಇತ್ತು, ಎಲ್ಲ ಮರಗಳನ್ನು ಕಡ್ದು ಹಾಕಿದ್ರು. ಆದರೆ ಅದನ್ನು ಅವರು ಹೇಳಿಲ್ಲ, ನಮ್ಮ ಜನರೇ ಸ್ವತಃ ಪ್ರೇರಣೆಯಿಂದ ಈಚಲು ಮರಗಳನ್ನೆಲ್ಲ ಕಡ್ದು ಹಾಕಿಬಿಟ್ರು. ಮರ ಇದ್ರೆ ತಾನೇ ಕಳ್ಳು ತೆಗೆಯೋದು ಅಂತ ಹೇಳಿ ಅಂದರೆ ಈ ಥರ ಮಹಾತ್ಮ ಗಾಂಧೀಜಿಯವರಿಗೆ ಅತ್ಯಂತ ಪ್ರಿಯವಾದಂಥ ದಿವಸ ಏನಂದರೆ ಅದು ಇವತ್ತಿದೆ. ನಿಮ್ಮಂಥವ್ರು ನೋಡಿ ಅವರಿಗೆ ಎಷ್ಟು ಸಂತೋಷ ಆಗ್ತಿತ್ತು. 2 ಜನ 3 ಜನ ಬಿಡೋದೇ ಕಷ್ಟ ಅಂತಲ್ಲಿ 2,000 ಮಂದಿ ಬಿಟ್ಟಿದ್ದಾರೆ, ಅವರೆಲ್ಲ ಒಮ್ಮೆಲೆ ನೋಡ್ಬೋದು, ಇದಕ್ಕಿಂತ ಪುಣ್ಯ ಸಂಬಂಧ ಏನಿದೆ ಅಂತ ಮಹಾತ್ಮ ಗಾಂಧಿಯವರು ಸಂತೋಷ ಪಡ್ತಾ ಇದ್ರೇನೋ. ಶ್ರೀಧಾಮ ಮಾಣಿಲ ಮಹಾಲಕ್ಷ್ಮಿ ಕ್ಷೇತ್ರದ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿ, ಬೆಳ್ತಂಗಡಿ ಶಾಸಕರು ಹರೀಶ್ ಪೂಂಜ, ಗ್ರಾಮಾಭಿವೃದ್ಧಿ ಯೋಜನೆದ ಮುಖ್ಯ ಕಾರ್ಯತುವನ್ನಾಧಿಕಾರಿ ಡಾಕ್ಟರ್ LH ಮಂಜುನಾಥ್, ಬೊಕ ಅನಿಲ್ ಕುಮಾರ್, ವಿಧಾನ ಪರಿಷತ್ ಸದಸ್ಯರು
ಪ್ರತಾಪ್ ಸಿಂಹ ನಾಯಕ್, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ದ ಡಾಕ್ಟರ್ ಪಿ.ವಿ. ಭಂಡಾರಿ, ಡಾಕ್ಟರ್ ಶ್ರೀನಿವಾಸ್ ಭಟ್, ಯೋಜನಾ ನಿರ್ದೇಶಕರು ವಿವೇಕ್ ಪಾಯಸ್, ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ದ ರಾಜ್ಯ ಗುರುಕಾರ್ಯರು ವಿ. ರಾಮಸ್ವಾಮಿ ಪಾಲ್ದೆ ತೊಂಡೇರು. ರಾಷ್ಟ್ರೀಯ ರಾಜಮಾರ್ಗ ಭರಿತ ಪಂಚದೀಪನ ಕೆಲಸ ಮಲ್ತೊಂದಿತ್ತಿನ ಕಾರ್ಮಿಕರಿಗೆ ಗುರ್ತಾರ್ಥದ ಅಂತಿನ ಗಾಡಿ ಗೊಂಜಿ ಇಡ್ತದೆ ಅವಿಟ್ಟು ಓರಿತೀರ್ನ ಬೇಜಾರದ ಸಂಗತಿ ಕುಡ್ಲದ ಜಪ್ಪಮುಗಿರ್ ರಾಜಮಾರ್ಗ ಅಜಿಪ ತಾಜಿಟ್ಟು ಶುಕ್ರವಾರ ಕಾಂಡೆ ನಡೆತಂಡು ನನೋರಿಯಗ್ ಪೆಟ್ಟಾದ ಆಸ್ಪತ್ರೆ ಸೇರಿದೇರು. ರಾಷ್ಟ್ರೀಯ ರಾಜಮಾರ್ಗ ಭರಿತ ಪಂಚದೀಪನ ಕೆಲಸ ಮಲ್ತೊಂದಿತ್ತಿನ ಕಾರ್ಮಿಕರಿಗೆ ಗುರ್ತಾರ್ಥದ ಅಂತಿನ ಗಾಡಿ ಒಂಜಿ ಇಡ್ತದೆ ಉಂತಾ ಒಂದೆ ಪದ್ರಾಡ ಆತಿನ ಸಂಗತಿ ಕುಡ್ಲದ ಜಪ್ಪಮುಗಿರ್ ರಾಜಮಾರ್ಗ ಅಜಿಪ ತಾಜಿಟ್ಟು ಶುಕ್ರವಾರ ಕಾಂಡೆ ನಡೆತಂಡು ಗಾಡಿ ಗುದ್ದು ನೀಡಿದವರ ಊರಿ ಜಾಗೇಡಿ ತೀರ್ತೀರು ಬೊಕ್ಕೋರಿಯಕ್ಕೆ ಪೆಟ್ಟಾತಂಡು ತೀರ್ನಾರು ಬಿಹಾರ ಜಾಮುಲ್ದ 23 ವರ್ಷ ಪ್ರಾಯದ ವಿಕ್ಕಿ ಖಾನ್ ಬುಕ್ಕ ಪೆಟ್ಟಾಯಿನಾರು ಗೋಪಾಲ ಪೂಜಾರಿಂದ ಗುರುತು ಮಲ್ತದಂಡು ಕಾಂಡೆ ಏಳೆಕಾಲ ಅಂದಾಜಿಗೆ ತೊಕ್ಕೊಟ್ಟು ದಂಚಿಡ್ದು ಕುಡ್ಲದಂಚಿ ಬರಂದಿತ್ತಿನ ಫಲವಸ್ತುಲಿನ ಪಿಕಪ್ ಗಾಡಿ ರಬಸೊಡು ಬತ್ತದು ರಾಜಮಾರ್ಗದ ಬರಿಟ್ ಮಿಷಂಡ್ ಪಂತಿ ಪೇರುನಕ್ಕಿನ ಮೇಲ್ಡೆ ಪೋತುನೊಂದು ಊರ್ದಾಕ್ಲಿ ಪಂತೀರು ಗಾಡಿ ಎಡ್ತಿ ಬೆರಿಕೆ ಪದ್ರಾಡಾತಂಡು ನಾಗೂರಿ ಸಂಚಾರಿ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಂಡು ಪೆಟ್ಟಾಯಿನಾರಿನ ಆಸ್ಪತ್ರೆಗೆ ಸೇರ್ಸಾದೇರು. ಕನ್ನಡದ ಪುದರ್ಪೋಯಿ ಸುಗಮ ಸಂಗೀತ ಕಲಾವಿದರು ಕಾಡು ಕುದುರೆ ಓಡಿ ಬಂದಿತ್ತ ಪದಪಣ್ಣಿನ ಪುಗಾರ್ತಿದ ಶಿವಮೊಗ್ಗ ಸುಬ್ಬಣ್ಣೆ ಗುರುವಾರ ರಾತ್ರಿ ಹೃದಯಾಘಾತಾದ ತೀರಿರು ಅರಿಗೆ 83 ವರ್ಷ ಪ್ರಾಯ ದಂಗದಿತ್ತಂಡು ಭಾರತ ಸರ್ಕಾರದ ರಜತ ಕಮಲ ಪ್ರಶಸ್ತಿಗೆ ಸಂದದ್ನ ಶಿವಮೊಗ್ಗ ಸುಬ್ಬಣ್ಣೆ ತೀರ್ನೆಕ್ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಭಾರಿ ಬೇಜಾರು ತಿಳಿಪಾದಿರು. ಕನ್ನಡದ ಪುದರ್ಪೋಯಿ ಸುಗಮ ಸಂಗೀತ ಕಲಾವಿದರು ಕಾಡು ಕುದುರೆ ಓಡಿ ಬಂದಿತ್ತ ಪದಪಣ್ಣನ ಪುಗಾರ್ತಿದ ಶಿವಮೊಗ್ಗ ಸುಬ್ಬಣ್ಣೆ ಗುರುವಾರ ರಾತ್ರಿ ಹೃದಯಾಘಾತಾದ ತೀರಿರು ಅರೆಗೆ 83 ವರ್ಷ ಪ್ರಾಯ ದಂಗದಿತ್ತಂಡು ಇಂಚಿಪ ಅರೆಗೆ ದಮ್ಮುದ ಸಮಸ್ಯೆ ತೋಜಿದು ಜಯನಗರದ ಶಾಂತಿ ಆಸ್ಪತ್ರೆಗೆ ಸೇರ್ಸಾದಿತ್ತಿರು ಅವಳು ಅರೆಗೆ ಹೃದಯಾಘಾತ ಆತಂಡು ಅರ್ಪಡ್ದು ಜಯದೇವ ಹೃದಯ ಸೀಕದ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಕೊನಗ ಶಿವಮೊಗ್ಗ ಸುಬ್ಬಣ್ಣೀರು ತೀರ್ದಿருந்து ಅರೆನ ಕುಟುಂಬದಕ್ಲು ತೀರಿಪಾದಿರು. ಶಿವಮೊಗ್ಗ ಸುಬ್ಬಣ್ಣೀರು ತೀರ್ನೆಕ್ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಭಾರಿ ಬೇಜಾರು ತೀರ್ಪಾದಿರು. ಸಂಗೀತ ಪರಂಪರೆ ಮನೆತನದ ಸುಬ್ಬಣ್ಣೀರು ಸುಗಮ ಸಂಗೀತ ಬುಕ್ಕ ಸಿನಿಮೋಡ್ಲ ಪದ ಪನ್ಪುನಾರಾದು ಮಲ್ಲ ಪುದರ್ ಪಡಿತೇರು ಅರಣ ಕಾಡು ಕುದುರೆ ಓಡಿ ಬಂದಿತ್ತ ಪದ ಇತ್ತೆಲ ಅಭಿಮಾನಿಲಿನ ಬಾಯ್ಡುಂಡು ಅವಿಕಾದು ಭಾರತ ಸರ್ಕಾರದ ರಜತ ಕಮಲ ಪ್ರಶಸ್ತಿಗಳ ಸಂದದಿತ್ತೇರು. ಸಂತ ಶಿಶುನಾಳ ಶರೀಪೇರ್ನ ಪದೊಕ್ಲೆಗಳ ಸ್ವರ ಕೊರ್ದು ಅವಿನ ನನಲಾತ್ ಎತ್ತರವು ಕೊನೊಯ್ನಾರು ಶಿವಮೊಗ್ಗ ಸುಬ್ಬಣ್ಣೆಂದು ಮುಖ್ಯಮಂತ್ರಿಯರು ನೆಂಪು ಮಲ್ತೇರು. 1994 ವಾಮಂಜೂರೋಡು ಸಂಬಂಧದ ಇಲ್ಲಡು ನಾಲ್ವೇರಿನ ಕೀರ್ತನ ಪ್ರವೀಣ್ ಕುಮಾರ್ನ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಪುದರ್ಡ್ ಜೈಲಿಡ್ದು ಬುಡಿಯರ ಬಲ್ಲಿಂದು ಒತ್ತಾಯ ಮಲ್ತದು ವಾಮಂಜೂರ್ದ ನಾಗರಿಕರು ಕುಡ್ಲ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಗೆ ಪೋದು ಭಿನ್ನೈತೊಂದು ಓಲೆ ಕೊಡ್ತೇರು. 1994 ವಾಮಂಜೂರುಡು ಸಂಬಂಧದ ಇಲ್ಲಡ ನಾಲ್ವೇರಿನ ಕೀರ್ತನ ಪ್ರವೀಣ್ ಕುಮಾರ್ನ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಪುದರ್ಡ್ ಜೈಲಿಡ್ದು ಬುಡಿಯರ ಬಲ್ಲಿಂದು ಒತ್ತಾಯ ಮಲ್ತದು ವಾಮಂಜೂರ್ದ ನಾಗರಿಕರು ಕುಡ್ಲ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ಗೆ ಪೋದು ಭಿನ್ನೈತೊಂದು ಓಲೆ ಕೊರಿಯರು. ಭಿನ್ನಯದ ಓಲೆದೊಂದು ಇನ್ಸ್ಪೆಕ್ಟರ್ ಸಾರ್ವಜನಿಕರನ ಒತ್ತಾಯನು ಸರ್ಕಾರಕ್ಕೂ ಮುಟ್ಟಾವಣೆಂದು ಪಂಡೀರು. ಈ ಪೊರ್ತುಡು ಊರುದಾರ ಜಗದೀಶ್ ಶೇನಮಪ್ಪ ತಿರ್ದು ಪ್ರವೀಣ್ ಕುಮಾರ್ನ ಬುಡಿಯರ ಬಲ್ಲಿ ಆನಿ ಕೊರೋನಾ ಸಾಕ್ಷಿಲು ಪಾಕಜನ ಉಳ್ಳೇರು ಅಕ್ಲೆಗೆ ಜೀವದ ಪೋಡಿಗೆ ಉಪ್ಪನ ಕಾರಣ ಆಯನ ಬುಡಿಯರ ಬಲ್ಲಿಂದು ಸಾರ್ವಜನಿಕರು ಅಭಿಪ್ರಾಯ ತೆರಿಪಾದಿರೆಂದು ಪಂಡದು ಅಕ್ಲು ದಸ್ಕತ್ ಪಾಡ್ದನ ಭಿನ್ನೈತೊನ್ನ ಓಲಿನ ಸ್ಟೇಷನ್ ಅಧಿಕಾರಲೇ ಕೊರಿಯರು. ವಾರ್ಡ್ ನಂಬರ್ ಇರುವ ತಿರುವೈಲ್ದ ಕುಡ್ಲ ಮಹಾನಗರ ಪಾಲಿಕೆ ಸದಸ್ಯರು ಹೇಮಲತಾ ರಘುಸಾಲಿನ್ ಬೊಕ್ಕ ಪಾಕಜನ ಒಟ್ಟುಗೆತ್ತೀರು. ಅವನಿಂದ ನಮಗೆ ಮತ್ತೆ ಜೀವ ಬೆದರಿಕೆ ಇದೆ ಅಂತ ಹೇಳಿದ್ದಾರೆ. ಸ್ವತಃ ಹೆಂಡತಿ ಹೇಳಿದ್ದಾರೆ. ಇದು ಚರಿತ್ರೆಯಲ್ಲೇ ಇಲ್ಲ ಹೆಂಡತಿ ಹೇಳುದು ಬೇಡ ಅಂತ. 26 ವರ್ಷ ಜೈಲಿನಲ್ಲಿ ಇದ್ದು ಕೂಡ ಅವನು ಹೊರಗೆ ಬರಬಾರ್ದು ಅಂತ ಅವರದ್ದು ಅಪೇಕ್ಷೆ ಇದೆ. ಹಾಗೆ ನಮ್ಮಲ್ಲಿ ಅನೇಕರು ಆಗ ಸಾಕ್ಷಿ ಹೇಳಿದವರಿದ್ದಾರೆ. ಇಲ್ಲಿ ಉದಾಹರಣೆ ಚಂದ್ರಾಸನ್ನ ಹೇಳಿದ್ದಾರೆ, ಅನೇಕರು JP ಹೀಗೆ ತುಂಬ ಜನ ಸಾಕ್ಷಿ ಹೇಳಿದವರಿದ್ದಾರೆ. ಇವರಿಗೂ ಸಹ ಅವನಿಗೆ ಈಗ ಒಳಗೆದ್ದು ಎಷ್ಟೋ ಜನ ಈ ಅಪಾಯಕಾರಿ ವ್ಯಕ್ತಿಗಳದ್ದು ಗುರುತಾಗಿರ್ಬೋದು. ಆದ್ದರಿಂದ ನಮಗೆ ಹೆದರಿಕೆ ಇದೆ, ಅವನನ್ನು ಹೊರಗೆ ಬಿಡಬಾರ್ದು ಅಂತ. ಹಾಗೆ ನಾವು ಊರವರೆಲ್ಲ ಸೇರಿ, ಕಾರ್ಪೊರೇಟರ್ ಅವರೆಲ್ಲ ಸೇರಿ, ಹಾಗೆ ಆವತ್ತಿನ ಸಾಕ್ಷಿಗಳೆಲ್ಲ ಸೇರಿ ನಿಮಗೆ ಒಂದು ಮನವಿ, ನಿಮ್ಮ ಮುಖಾಂತರ ಗ್ರಾಮಾಂತರಗಳಿಗೆ ಇಷ್ಟು ಮಾತ್ರಕ್ಕೆ ಅವನನ್ನು ಬಿಡಬಾರ್ದು. ಅವನನ್ನು ಮತ್ತು ಅವರ ಕುಟುಂಬದವರಿಗೆ ಒಂದು ನೈತಿಕ ಬೆಂಬಲ ಇರಲಿ ಅಂತ ನಾವು ಈ ಮನವಿಯನ್ನು ಕೊಡ್ತಾ ಇದ್ದೇವೆ. ಇದನ್ನು ಸರ್ಕಾರಕ್ಕೆ ಆದಷ್ಟು ಶೀಘ್ರದಲ್ಲಿ ಇದನ್ನು ತಲುಪಿಸಬೇಕಂತ ನಮ್ಮ ಮನವಿ. ಎಲ್ಲ ನಾಗರಿಕ ಪರವಾಗಿ ನಾನು ಮನವಿ ಸ್ವೀಕರಿಸ್ತೇನೆ. ಈಗಾಗಲೇ ನಮ್ಮ ಮಾನ್ಯ ಕಮಿಷನರ್ ಸಾಹೇಬರು ಇದ್ರ ಬಗ್ಗೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ದಾರೆ, ಇನ್ನಷ್ಟೇ ತಲುಪಿದೆ. ಹಾಗೂ ಈ ತಾವು ನೀಡಿದಂಥ ಈ ಮನವಿಯನ್ನು ನಾನು ನಮ್ಮ ಅಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಸಲ್ಲಿಸ್ತೇನೆ. ಬಿಜೆಪಿ ಯುವ ಮೋರ್ಚಾದ ನಾಯಕಿ ಪ್ರವೀಣ್ ನೆಟ್ಟಾರೆನಿಕೆರ್ನ ಕೇಸಿಗೆ ಸಂಬಂಧ ಗುರುವಾರ ಬಂಧನ ಆಯ್ನ ಮೂವರು ಮುಖ್ಯ ಆರೋಪಿಲಿಗೆ ಆಗಸ್ಟ್ 14 ಮುಟ್ಟ ಪೊಲೀಸ್ ಕಸ್ಟಡಿ ಪಾಡ್ದೇರು.
ಬಿಜೆಪಿ ಯುವ ಮೋರ್ಚಾದ ನಾಯಕಿ ಪ್ರವೀಣ್ ರೆನ್ಕೆರ್ನ ಕೇಸಿಗೆ ಸಂಬಂಧ ಗುರುವಾರ ಬಂಧನಾಯಿನ ಮೂರುವರೆಗೂ ಮುಖ್ಯ ಆರೋಪಿಗಳಿಗೆ ಆಗಸ್ಟ್ 14 ಮುಟ್ಟ ಪೊಲೀಸ್ ಕಸ್ಟಡಿ ಪಡೆದಿರು. ಆರೋಪಿಲೈನ ಸುಳ್ಳಿದ ಶಿಯಾಬ್ ರಿಯಾಜ್ ಅಂಕದಡ್ಕ ಬೊಕ್ಕ ಬಶೀರ್ ಎಲಿಮಲೆ ಮುಕ್ಲಿನ ಗುರುವಾರ ತಲಪಾಡಿಡು ಪತ್ತದಿತ್ತಂಡು. ಮೂವರೆಲ್ನ ಬೇತೆ ಬೇತೆ ಜಾಗಿಲೆ ಕುನುದು ತನಿಖೆ ನಡಪಾಯಿನ ಪೊಲೀಸರು ಬೈಯಗ್ ಸುಳ್ಯ ಕೋರ್ಟ್ಗೆ ಹಾಜರಿ ಮಲ್ಪಾದಿರು. ನನ್ನ ರಾತ್ರಿ ವಿಚಾರಣೆ ನಡಪಾಯರ ಇತ್ತು ನಡೆದವರ ಕಸ್ಟಡಿ ಕೊರಡೊಂದು ಪೊಲೀಸರು ಅರ್ಜಿ ಪಡೆದಿದ್ದೇರು. ಅಂಚದು ಕೋರ್ಟ್ ಆಜ್ಞೆನು 5 ದಿನದ ಪೊಲೀಸ್ ಕಸ್ಟಡಿ ಕೊಡ್ತನು. ಸುಳ್ಯ ತಾಲೂಕು ಬೆಳ್ಳಾರೆಡು ಜುಲೈ 26 ರಾತ್ರಿ ಪ್ರವೀಣ್ ನೆಟ್ಟಾರನ್ನು ಕಡ್ತದ ಕೆರೆದಿತ್ತೇರು. ಈ ಕೇಸಿಗೆ ಸಂಬಂಧ 7 ಜನ ಆರೋಪಿಯನ್ನು ಈ ದುಂಬೆ ಪತ್ತದಂಡು. ಮುಖ್ಯ 3 ಆರೋಪಿಗಳು ಗುರುವಾರ ಪೊಲೀಸ್ ಬಲೆಗೆ ಬೂರ್ದೇರು. ಕೃಷಿಕರನ ಬಗೆಟ್ ಸಂಸತ್ತರ ವಿಷಯ ದುಂಬುದಿದ್ದು ರೈತರು ಬೊಕ್ಕ ಸಾಮಾನ್ಯ ಜನಕ್ಲಿನ ಸಮಸ್ಯೆ ಪರಿಹಾರವು ಪ್ರಾಮಾಣಿಕ ಪ್ರಯತ್ನ ಮಲ್ಪು ಎಂದು ರಾಜ್ಯಸಭಾ ಸದಸ್ಯರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಪಂತೇರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜೂಷದ ಕೈತಲು ನಡತಿನ ಆರಿನ ಸಂಸದರ್ನ ಕಾರ್ಯಾಲಯ ಉದಿಪನಲಿಸಿರು ಆರು ಪಾತೇರಿಯರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಬೊಕ್ಕ ರಾಜ್ಯಸಭೆತ ಸದಸ್ಯರಾಯಿನ ಡಾಕ್ಟರ್ ವೀರೇಂದ್ರ ಹೆಗ್ಗಡೆರ್ನ ಸಂಸದರ್ನ ಕಾರ್ಯಾಲಯ ಧರ್ಮಸ್ಥಳದ ಮಂಜೂಷಾ ವಸ್ತು ಸಂಗ್ರಹಾಲಯದ ಕೈತಲು ಉದಿಪನಾಂಡು. ಶಾಸಕರು ಹರೀಶ್ ಪೂಂಜ ಆಫೀಸ್ ಉದಿಪನ ಮಲ್ತೇರು. ಹರೀಶ್ ಪೂಂಜ ಪಾತಿರ್ದು ವೀರೇಂದ್ರ ಹೆಗ್ಗಡೆರ್ನ ಕಾರ್ಯಾಲಯ ಧರ್ಮಸ್ಥಳ ಟು ಉದಿಪ್ಪನ ಆಪುನವು ಎಂಕ್ಲಿನ ಸೌಭಾಗ್ಯ ಹೆಗ್ಗಡೆರು ಎನ್ನದ್ನ ಗ್ರಾಮೀಣ ಅಭಿವೃದ್ಧಿ ಹಿಡಿದು ಜನಕ್ಲಿಗೆ ನನಲಾತ ಶಕ್ತಿ ಕೊರಡಂದು ಎಡ್ಡೆ ಬಯಕಿರು. ಈ ರಾಜ್ಯಸಭೆಯ ಬಗ್ಗೆ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು ತನ್ನ ಅಜಾತಶತ್ರು ಎನ್ನುವಂಥ ಒಂದು ಪುಸ್ತಕದಲ್ಲಿ ರಾಜ್ಯಸಭೆಯ ಬಗ್ಗೆ ಬರೀತಾರೆ. ರಾಜ್ಯಸಭೆಯ ಬಗ್ಗೆ ವಾಜಪೇಯಿ ಅವರಿಗೆ ಒಂದು ಅಪಾರವಾಗಿರ್ತಕ್ಕಂಥ ನಂಬಿಕೆ ಇತ್ತು. ಹಿರಿಯ ಸದಸ್ಯರ ವೇದಿಕೆ ಆಗಬೇಕು ಅಂತ ಅವರು ಹೇಳಿದರು. ಕೆಳಮನೆಗೆ ಮಾರ್ಗದರ್ಶನ ಕೊಡತಕ್ಕಂಥ ಮೇಲ್ಮನೆ ಆಗಬೇಕೆನ್ನುವಂಥದ್ದು ಅವರ ಭಾವನೆ ಆಗಿತ್ತು, ಆಶಯ ಆಗಿತ್ತು. ರಾಜ್ಯಸಭೆ ಅಭ್ಯರ್ಥಿಗಳನ್ನು ಆರಿಸುವಾಗ ರಾಜಕೀಯ ಪಕ್ಷಗಳು ಇನ್ನೂ ಹೆಚ್ಚಿನ ಕಾಳಜಿಯನ್ನು ವಹಿಸುವ ಅಗತ್ಯ ಇದೆ. ಪಕ್ಷದ ಹಿರಿಯರ ಸದಸ್ಯರ ಜೊತೆಗೆ ಸಮಾಜದಲ್ಲಿ ಕೆಲಸ ಮಾಡಿರ್ತಕ್ಕಂಥ ನಿವೃತ್ತ ಅಧಿಕಾರಿಗಳು, ಶಿಕ್ಷಣೇತರ ವಿಜ್ಞಾನಿಗಳು, ಕೈಗಾರಿಕೋದ್ಯಮಿಗಳು, ಸಮಾಜ ಸೇವೆಯನ್ನು ಮಾಡ್ತಾ ಇರತಕ್ಕಂಥ ಗ್ರಾಮೀಣ ಕಲ್ಪನೆಯನ್ನು ಹೊಂದಿರತಕ್ಕಂಥವರು, ರಚನಾತ್ಮಕ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವವರು ಇದಕ್ಕೆ ಸದೃಢರು ಎನ್ನುವಂಥದ್ದನ್ನು ವಾಜಪೇಯಿಯವರು ಅಜಾತಶತ್ರು ಪುಸ್ತಕದಲ್ಲಿ ಬರೆದಿದ್ದರು. ಪ್ರಾಯಶಃ ವಾಜಪೇಯಿಯವರ ಕಲ್ಪನೆಯಂತೆ ನಮ್ಮ ಪೂಜ್ಯರು ಇವತ್ತು ರಾಜ್ಯಸಭೆಯ ಸದಸ್ಯರಾಗಿರ್ತಕ್ಕಂಥದ್ದು ಖಂಡಿತವಾಗಿಯೂ ಇಡೀ ಸಮಾಜಕ್ಕೆ, ಈ ದೇಶಕ್ಕೆ ಸಂದಿರತಕ್ಕಂಥ ಒಂದು ಗೌರವ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಹಳ ಸಂತೋಷವನ್ನು ಪಡ್ತೇನೆ. ವೀರೇಂದ್ರ ಹೆಗ್ಗಡೆ ಪಾತಿರ್ದು ಬಜ್ಜಿ ಕರಂಬು ರಬ್ಬರ್ ಬೊಕ್ಕ ಬೇತೆ ಬುಲೆಗಾರರಿಗೆ ಯೋಗ್ಯವಾಯಿನ ಬಿಲೆ ಬಿತ್ತು ಈಟು ಬೊಕ್ಕ ಸವಲತ್ತು ತಿಕೊಡು ಕೃಷಿಕರ್ನ ಬಗೆಟ್ ಸಂಸತ್ತಿನ ವಿಷಯ ದುಂಬುದಿದ್ದು ರೈತರು ಬೊಕ್ಕ ಸಾಮಾನ್ಯ ಜನಕ್ಲಿನ ಸಮಸ್ಯೆ ಪರಿಹಾರವು ಪ್ರಾಮಾಣಿಕ ಪ್ರಯತ್ನ ಮಲ್ಪು ಎಂದು ಪಂಡಿರು. ರಾಜ್ಯಸಭೆಯ ಸದಸ್ಯನಾಗಿ ಗೌರವ ಸದಸ್ಯ ದೊರಕಿರುವಂಥದ್ದು ಇದೆಲ್ಲ ಗೌರವಕ್ಕೆ ವಿಶೇಷವಾದದ್ದು ಅಂತ ನಾನು ತಿಳಿದಿದ್ದೇನೆ. ಹಾಗಂತ ನಾನು ಬದಲಾಗಿಲ್ಲ, ಬದಲಾಗುವುದಿಲ್ಲ ಅಂತ ತೋರಿಸೋದಕ್ಕೆ ಹಳೆ ಡ್ರೆಸ್ ಏನಾದರೂ ಬದಲಾಗ್ತಾರೇನೋ, ಇವರು ಸೂಟು ಬುಟ್ಟು ಹಾಕ್ತಾರೇನೋ ಅಂತ ಹೇಳಿ ಕೆಲವರು ನಿರೀಕ್ಷೆ ಮಾಡ್ಬೋದು. ಚಳಿಗೆ ಕೋಟ್ ಹಾಕ್ಬೋದು ಮುಂದಿನ ಸೆಷನ್ನಲ್ಲಿ, ಅದರ ಚಳಿಗೆ ಹಾಕೋದಲ್ಲದೆ ಅಧಿಕಾರಕ್ಕಲ್ಲ. ಮುಖ್ಯವಾಗಿ ಇವತ್ತು ನಮ್ಮ ಮಾನ್ಯ ಉದ್ಘಾಟಕರಾಗಿ ಶ್ರೀ ಹರೀಶ್ ಪೂಂಜಾರ್ ಅವರು ಬಂದಿದ್ದಾರೆ. ಪ್ರಧಾನಸಭೆ ನಾಯಕರು ಹರೀಶ್ ಕುಮಾರ್ ಅವರು ಇಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಅಭಯ ಚಂದ್ರರು ಮಾಜಿ ಶಾಸಕರು, ಮಂತ್ರಿಗಳು ಅವರು ಕೂಡ ಬಂದ ಅನೇಕ ಗಣ್ಯರಲ್ಲಿ ಬಂದಿದ್ದೀರಿ. ನಿಮ್ಮೆಲ್ಲರ ಉಪಸ್ಥಿತಿಯನ್ನು ಈ ಸಂದರ್ಭದಲ್ಲಿ ಗುರುತಿಸಿ ವಿಧಾನ ಪರಿಷತ್ ಸದಸ್ಯೆ ಪ್ರತಾಪ್ ಸಿಂಹ ನಾಯಕ್ ಬೊಕ್ಕ ಹರೀಶ್ ಕುಮಾರ್, ದುಂಬುದ ಮಂತ್ರಿ ಅಭಯ ಚಂದ್ರ ಜೈನ್,
ಡಿ ಹರ್ಷೇಂದ್ರ ಕುಮಾರ್, ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಸಂಪತ್ ಸಾಮ್ರಾಜ್ಯ ಶಿರ್ತಾಡಿ, ಡಾಕ್ಟರ್ ಎಲ್.ಎಚ್. ಮಂಜುನಾಥ್, ಡಾಕ್ಟರ್ ಸತೀಶ್ ಚಂದ್ರ ಎಸ್ ಇಂಚ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರು ಪಾಲ್ದೊಂಡಿರು. ಸಂಸದಿನ ಆಪ್ತ ಕಾರ್ಯಂತರು ಕೆ.ಎನ್. ಜನಾರ್ದನ್, ಹೆಗ್ಗಡೇರಿನ ಆಪ್ತ ಕಾರ್ಯಂತರು ಎ.ವಿ. ಶೆಟ್ಟಿ ಒಟ್ಟುಗಿತ್ತೇರು. ಗ್ರಾಮಾಭಿವೃದ್ಧಿ ಯೋಜನೆದ ಶಿವಕುಮಾರ್, ಜೀವನ್ ಬೊಕ ಸುಷ್ಮಾ ಕಾರ್ಯಕ್ರಮ ಸುಧಾರ್ತೀರು. ಮುಲ್ಕಿ ನಾಲ್ಪಟ್ನ ಮೊಗವೀರ ಮಹಾಸಭದ ನಿಲಿಟ್ಟು ಹೆಜಮಾಡಿ ಕೋಡಿ ಕಡಲ ಬರಿಟ್ಟು ಕಡಲ ಪೂಜೆ ನಡಪಾಯರು. ಮುಲ್ಕಿ ನಾಲ್ಪಟ್ನ ಮೊಗವೀರ ಮಹಾಸಭಾ ಗುರ್ಕಾರ್ಯರು ಸಹದೇವ ಕರ್ಕೇರ ವಿಶೇಷ ಪ್ರಾರ್ಥನೆ ಮಲ್ತೇರು. ಮುಲ್ಕಿ ನಾಲ್ಪಟ್ನ ಮೊಗವೀರ ಮಹಾಸಭದ ನಿಲಿಟ್ಟು ಹೆಜಮಾಡಿ ಕೋಡಿ ಕಡಲ ಬರಿಟ್ಟು ಕಡಲ ಪೂಜೆ ನಡಪಾಯರು. ಮುಲ್ಕಿ ನಾಲ್ಪಟ್ನ ಮೊಗವೀರ ಮಹಾಸಭಾ ಗುರ್ಕಾರ್ಯರು ಸಹದೇವ ಕರ್ಕೇರ ವಿಶೇಷ ಪ್ರಾರ್ಥನೆ ಮಲ್ತೇರು. ಮೀನುಗಾರಿಕೆಗೆ ಅಗತ್ಯ ಆಯ್ನ ಪಲ್ಕೆ ಬೂರ್ನಂಚ ಮೀನು ಹೆಚ್ಚಾಪನಂಚ ಬೊಕ ಎದುರು ತೂವೊಂದುಪ್ಪುನ ಹೆಜಮಾಡಿ ಮೀನುಗಾರಿಕಾ ಬಂದರ ಯೋಜನೆ ಬೇಗ ಅನುಷ್ಠಾನ ಆದು ಊರುದಕ್ಲೆಗೆ ಹೆಚ್ಚ ಬೇಲೆದ ಅವಕಾಶ ತಿಕ್ಕುನಂಚ ಬೊಕ ಮೀನು ಪತ್ತನ ಪೊರ್ತಲು ಒವ್ವೇ ಬೋಡ್ಚಾಂದಿ ಸಂಗತಿ ನಡಪನ್ನಂಚ ಪ್ರಾರ್ಥನೆ ಮಲ್ತದು ಸಹದೇವ ಕರ್ಕೇರ ನಟೊಂಡಿರು. ಕಡಲಿಗೆ ಪೇರು ಮೈತದು ಮಾತೆರ್ಲ ಕೈ ಮುಗಿಯರು. ಕಡಲ ಪೂಜಿಡಿದು ತುಂಬತ್ತ ಮುಲ್ಕಿ ನಾಲ್ಪಟ್ನ ಮೊಗವೀರ ಮಹಾಸಭದ ಮಾತ ಸದಸ್ಯರು ಹೆಜಮಾಡಿ ಕೋಡಿದ ಬಪ್ಪನಾಡು ಶ್ರೀ ವಿಠೋಬಾ ಭಜನಾ ಮಂದಿರುಡು ಸಾಮೂಹಿಕ ಪ್ರಾರ್ಥನೆ ಸಂದಾದು ಭಜನಾ ಸಂಕೀರ್ತನೆದೊಟ್ಟಿಗೂ ಕಡಲ ಬರಿಕೆ ಪೋಯಿರು. ಮುಲ್ಕಿ ನಾಲ್ಪಟ್ನ ಮೊಗವೀರ ಮಹಾಸಭದ ನನದ ಗುರ್ಕಾರ್ಯರು ಸುಜಿತ್ ಎಸ್ ಸಾಲ್ಯಾನ್ ಬೊಕ್ಕ ಪದಾಧಿಕಾರಿಲು ಸದಸ್ಯರು ಮೀನುಗಾರರು ಪಾಕಜನ ಪಾಲ್ದೆ ತುಂಡಿರು. ಸರ್ಕಾರದ ಕಾಸು ವಾ ರೀತಿಡು ಧರ್ಮಗೂ ನಷ್ಟ ಹಾಕೊಂಡು ಪನ್ಪನೆಕ್ ಒಡಿಪು ಜಿಲ್ಲೆ ಗ್ರಾಮ ಪಂಚಾಯತ್ ಸುತ್ತುಡು ಕಟ್ಟದ್ನ ಶುದ್ಧ ಪರ್ಪುನ ನೀರ್ದ ಘಟಕೊನೆ ಉದಾಹರಣೆ ಆದಂಡು ಇತ್ತೆ ಅಬಗಿಟ್ ಒಂಜಿ ವರದಿ. ಸರ್ಕಾರದ ಕಾಸು ವಾ ರೀತಿಡು ಧರ್ಮಗೂ ನಷ್ಟ ಆಪುಂಡು ಪನ್ಪನೆಕ್ ಒಡಿಪು ಜಿಲ್ಲೆ ಗ್ರಾಮ ಪಂಚಾಯತ್ ಸುತ್ತುಡು ಕಟ್ಟದ್ನ ಶುದ್ಧ ಪರ್ಪುನ ನೀರ್ದ ಘಟಕೊನೆ ಉದಾಹರಣೆ ಆದಂಡು ಜನಕ್ಲಿಗೂ ಉಪಯೋಗದಂತೆ ಈ ಯೋಜನೆ ಊಟಕ್ಕಿಲ್ಲದ ಉಪ್ಪಿನಕಾಯಿ ಎಂದು ಪನ್ಪುನಂಚ ಆತಂಡು. ಗ್ರಾಮಾಭಿವೃದ್ಧಿ ಬುಕ್ಕ ಪಂಚಾಯತ್ ರಾಜ್ ಇಲಾಖೆ, ಜಿಲ್ಲಾ ಪಂಚಾಯತ್ ಒಡಿಪು, ತಾಲೂಕು ಪಂಚಾಯತ್ ಒಡಿಪು ಬುಕ್ಕ ಕುರ್ಕಾಲ್ ಗ್ರಾಮ ಪಂಚಾಯತ್ ಉಂದಿತ ನಿರಟ್ 2014-17 ಸಾಲದ SCP TSP ಯೋಜನೆದಡಿಟ್ ಕಟ್ಟದ್ನ ಶುದ್ಧ ಪರ್ಪುನ ನೀರಿದ ಘಟಕ ಗ್ರಾಮದಕ್ಲಿಗೆ ಉಪಯೋಗದ ಅಂತೆ ಪಡಿಲು ಬೂರ್ದುಂಡು. ಸರ್ಕಾರದ ಅನುದಾನಲಿನ ಗಳಸದು ಕಟ್ಟದ್ನ ಈ ಘಟಕ ಕಮಿಷನ್ ದಂಧೆಗಾದ ಕಟ್ಟದನೆಂದು ಸಾರ್ವಜನಿಕರು ದೂರದೇರು. ಒಡಿಪು ಜಿಲ್ಲೆ ಕಟ್ಟಪಾಡಿ ಗ್ರಾಮ ಪಂಚಾಯತ್ ಸುತ್ತದ ಸರಕಾರಿ ಗುಡ್ಡಿಡು ಕಟ್ಟದ್ನ ₹1 ಪಾವಲಿ ಪಾಡ್ದು 10 ಲೀಟರ್ ನೀರು ದೆತ್ತೊನ್ನ ಶುದ್ಧ ಪರ್ಪುನ ನೀರಿದ ಘಟಕ ಪಡಿಲು ಬುರ್ದು ಪಾಕ ವರ್ಷೊಲೆ ಸಂದದಿಲ್ಲ. ಘಟಕದ ಕೈತಳ್ಳೆ ಸರ್ಕಾರಿ ಗುವೆಲ್ ಇತ್ತದು ಜನಕಲು ಗುವೆಲ್ದ ನೀರು ಗಳಸೊಂದುಲ್ಲೇರು. ಆಂಡ ಈ ಭಾಗವು ಇಂಚಿನ ಘಟಕೊಲೆನ ಅಗತ್ಯ ಇಜ್ಜಾಂಡು. ಸರ್ಕಾರದ ಕಾಸು ಒಟ್ರಾಸಿ ಖರ್ಚು ಮಲ್ತದು ಜನಕಲು ಕಟ್ನ ತಿರುಗಿದ ಕಾಸನ್ನ ನಷ್ಟ ಮಲ್ತೊಂದುಲ್ಲೇருந்து ಸಾರ್ವಜನಿಕರು ಇಲಾಖೆದ ಮಿತ್ತು ಏವ್ರ ತೋಜಾದೇರು. ಯೋಜನೆ ಜನಕ್ಲೆಗೆ ಎಡ್ಡೆ ಉಪಯೋಗ ಆಪುನಂಚ ಮಲ್ಪುಲೆ ಇಜ್ಜಿಂಡ ಇತ್ತೇನೆ ಟೆಂಡರ್ ದೆತ್ತು ಪಾಡ್ದು ಗುತ್ತಿಗೆದಾರರನ ಮಿತ್ತು ಕ್ರಮದ ತೊನ್ಲೆಂದು ಗ್ರಾಮದಕ್ಲೆ ಅಸಮಾಧಾನ ತೆರಿಪಾದಿಯರು. ಸರ್ಕಾರ ಯಾವುದು ನಮ್ಮ ಜಿಲ್ಲಾ ಪಂಚಾಯತ್ ಇದರಿಂದ ಒಂದು ಕುಡಿಯೋ ನೀರಿನ ಘಟಕ ಅಂತ ಸ್ಥಾಪನೆ ಮಾಡಿದ್ದಾರೆ. ಅಲ್ಲಲ್ಲಿ ಆ ಕೆಲವಷ್ಟು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಬಹಳಷ್ಟು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕುಡಿಯೋ ನೀರಿನ ಘಟಕ ಅಂತ ಒಂದು ಕಾನ್ಸೆಪ್ಟ್ ತಂದು ಅದನ್ನು ಮಾಡಿದ್ದಾರೆ. ಆದರೆ ಅದು ಒಳ್ಳೆಯ ವಿಚಾರವೇ ಆದರೂ ಕೂಡ ಅದು ಕೆಲವೊಂದೊಂದು ಕಡೆಯಲ್ಲಿ ಬಹಳಷ್ಟು ಅದು ಉಪಯೋಗ ಆಗದೆ
ಈಗಾಗಲೇ ಸ್ಥಗಿತ ಆಗಿದೆ. ಯಾಕಂದರೆ ಒಂದು ಉದಾಹರಣೆ ಹೇಳಬೇಕಂತಾದರೆ ಆ ಘಟಕದ ಬದಿಯಲ್ಲೇ ಇರತಕ್ಕಂಥ ಒಂದು ಗೌರ್ಮೆಂಟ್ ಬಾವಿಯಲ್ಲಿ ನೀರನ್ನು ಎಳೆದು ಕುಡಿಯುವಂಥ ಒಂದು ಪ್ರಕ್ರಿಯೆ ನಡೀತಾ ಉಂಟು. ಅಲ್ಲಿ ಬದಿಯಲ್ಲೇ ಇರತಕ್ಕಂಥ ಸರ್ಕಾರ ಏನು ಈಗ ಜಿಲ್ಲಾ ಪಂಚಾಯತ್ ವತಿಯಿಂದ ಲಕ್ಷಗಟ್ಟಲೆ ಖರ್ಚು ಮಾಡಿ ಸರ್ಕಾರದ ಹಣವನ್ನು ಖರ್ಚು ಮಾಡಿ ಆ ನೀರಿನ ಘಟಕ ಏನಿದೆ ಅದು ಇವತ್ತು ತುಕ್ಕು ಹಿಡಿದು ಹೋಗುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಅದು ಈಗ ಉದಾಹರಣೆಗೆ ಎಲ್ಲ ನಮ್ಮ ಉಡುಪಿ ಪಂಚಾಯತ್ಗಳಲ್ಲೂ ನಾವು ಉಡುಪಿ ಜಿಲ್ಲೆಯಲ್ಲಿ ನಾವು ಅದನ್ನು ನೋಡ್ಬೋದಾಗಿದೆ. ನಾನು ಹೇಳೋದಂತಾದರೆ ಈ ಥರ ಎಲ್ಲ ಫೋಲ್ ಆಗೋದಕ್ಕಿಂತ ಎಲ್ಲಿ ಅದರ ಅಗತ್ಯತೆ ಇದೆ, ಎಲ್ಲಿ ಸಾರ್ವಜನಿಕರಿಗೆ ಅದರ ಅಗತ್ಯತೆ ಇದೆ, ಅದು ಒಳ್ಳೆ ಕಾನ್ಸೆಪ್ಟ್. ಯಾಕಂದರೆ ಅದು ಒಂದು ರೂಪಾಯಿ ಕಾಯಿನ್ ಹಾಕಿ ನೀರು ಪಡೆಯುವಂಥದ್ದು ಒಂದು ಒಳ್ಳೆ ಫಿಲ್ಟರ್ ನೀರು, ಒಳ್ಳೆ ಯೋಜನೆ. ಆದರೆ ಆ ಯೋಜನೆ ಎಲ್ಲಿ ಸದ್ಬಳಕೆ ಆಗಬೇಕೋ ಅಲ್ಲಿ ಅದನ್ನು ಅಳವಡಿಸಿದರೆ ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಆಗಸ್ಟ್ 13க்கு ಅತ್ತವರದ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವಿಶ್ವ ಅಂಗಾಂಗ ದಿನಾಚರಣೆ ನಡಪಾವಣೆಂದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆದ ದಕ್ಷಿಣ ಕನ್ನಡ ಜಿಲ್ಲಾ ಶಾಖೆದ ಗುರುಕಾರ್ಯರು ಶಾಂತರಾಮ ಶೆಟ್ಟಿ ಪಂತೇರು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ದಕ್ಷಿಣ ಕನ್ನಡ ಜಿಲ್ಲಾ ಶಾಖೆದ ಗುರುಕಾರ್ಯರು ಶಾಂತರಾಮ ಶೆಟ್ಟಿ ಸುದ್ದಿಕೂಟುಡು ಪಾತಿರ್ದು ರೆಡ್ ಕ್ರಾಸ್ ಸಂಸ್ಥೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಆಫ್ ಮೆಡಿಕಲ್ ಕನ್ಸಲ್ಟೆಂಟ್ ಬೊಕ್ಕ ಜೀವ ಸಾರ್ಥಕತೆದ ಒಟ್ಟು ಸೇರಿಗೆಡು ಆಗಸ್ಟ್ 13க்கு ಅತ್ತವರದ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವಿಶ್ವ ಅಂಗಾಂಗ ದಿನಾಚರಣೆ ನಡಪಾವಣೆಂದು ಪಂಡಿರು. ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಗುರುಕಾರ್ಮೆ ವಹಿಸುವರು. ಮಲ್ಲಬಿನ್ನಿರಾದ ನಿಟ್ಟೆ ಡೀಮ್ಡ್ ಯೂನಿವರ್ಸಿಟಿದ ಪ್ರೊಫೆಸರ್ ಚಾನ್ಸಲರ್ ಡಾಕ್ಟರ್ ಎಂ ಶಾಂತರಾಮ ಶೆಟ್ಟಿ ಪಾಲ್ದೆತುನುವಿರೆಂದು ಅರ್ಪಂಡಿರು. ಈ ಸರ್ತಿ ಕಾರ್ಯಕ್ರಮಟ್ಟು ಅಂಗಾಂಗ ದಾನದ ಬಗೆಟ್ ಮಾಹಿತಿ ಬುಕ್ ಬಿಡುಗಡೆ, ಅಂಗಾಂಗ ದಾನ ಮಲ್ತಿನ 3 ಜನ ದಾನಿಲಿನ ಕುಟುಂಬದಕ್ಲೆಗೆ ಸಮ್ಮಾನ ನಡಪುಂಡು ಬೊಕ್ಕ ಅಂಗಾಂಗ ದೆತೊನ್ನಕ್ಲ ಅಭಿಪ್ರಾಯ ತೆರಿಪಾವೈರೆಂದು ಶಾಂತರಾಮ ಶೆಟ್ಟಿ ಪಂಡಿರು. ಡಾಕ್ಟರ್ ಸಚ್ಚಿದಾನಂದ ರೈ, ಪಿ.ಬಿ. ಹರೀಶ್ ರೈ ಸುದ್ದಿಕೂಟುಡು ಇತ್ತೇರು. ರೆಡ್ ಕ್ರಾಸ್ ಬ್ಲಡ್ ಡೊನೇಷನ್ ಅನ್ನು ಬಹುಶಃ ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಎಲ್ಲ ಕಡೆಗಳಲ್ಲಿ ಮಾಡಿ ಅತ್ಯುತ್ತಮ ಸೇವೆಯನ್ನು ನೀಡ್ತಾ ಇದೆ. ಆದರೆ ಈ ಸರ್ತಿ ನಮ್ಮ ಹೊಸ ಕಮಿಟಿ ಬಂದಾಗ ನಮ್ಮ ಆರೋಗ್ಯ ಸಮಿತಿಯ ಚೇರ್ಮನ್ ಆದ ಡಾಕ್ಟರ್ ಸಚ್ಚಿದಾನಂದ ರೈ ಅವರು ಆರ್ಗನ್ ಡೊನೇಷನ್ ಬಗ್ಗೆ ಇಂಪಾರ್ಟೆನ್ಸ್ ಕೊಡಬೇಕಂತ ಹೇಳುವ ನಿಟ್ಟಿನಲ್ಲಿ ಇದು ನಮ್ಮ ಮೊದಲ ಹೆಜ್ಜೆ. ಇವತ್ತು ನಿಮಗೆಲ್ಲ ಗೊತ್ತಿದ್ದ ಹಾಗೆ ಇದೇ ತಾರೀಕು 13ರಂದು ವರ್ಲ್ಡ್ ಆರ್ಗನ್ ಡೊನೇಷನ್ ಡೇ ಆಚರಣೆ ನಡೀತಾ ಇದೆ. ಆ ಆಚರಣೆ ದಿವಸ ನಾವು ಒಂದು ಒಳ್ಳೆಯ ಮೀನಿಂಗ್ಫುಲ್ ಆಗಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದು IMA ಹಾಗೂ ನಮ್ಮ ರೆಡ್ ಕ್ರಾಸ್ ಹಾಗೂ ಜೀವ ಸಾರ್ಥಕತೆಯ ಜಂಟಿಯೊಂದಿಗೆ ನಾವು ಮಾಡ್ತಾ ಇದ್ದೇವೆ. ಇಲ್ಲಿ ಮೇನ್ ಆಗಿ ನಾವು ಆರ್ಗನ್ ಡೊನೇಷನ್ ಮಾಡಿದವರು ಮತ್ತು ಆರ್ಗನ್ ಡೊನೇಷನ್ ಅನ್ನು ತೆಗೆದುಕೊಂಡು ಇವತ್ತು ಒಂದು ತೃಪ್ತಿಯ ಜೀವನವನ್ನು ಕರೆದು ಅಲ್ಲಿ ಅವರಿಗೆ ನಾವು ಸನ್ಮಾನ ಮಾಡಲಿಕ್ಕಿದ್ದೇವೆ. ಹಾಗಾಗಿ ಸ್ಟೂಡೆಂಟ್ಗಳಿಗೆ ಮೋಟಿವೇಶನ್ ಪ್ರೋಗ್ರಾಮ್ಗಳು ಕಳೆದ 1 ವಾರದಿಂದ ಬೇರೆ ಬೇರೆ ಕಾಲೇಜುಗಳಲ್ಲಿ ನಡೀತಾ ಇದೆ. ಹಾಗಾಗಿ ಆ ಫ್ಲೆಜ್ ಫಾರ್ಮ್ಗಳು ಏನು ನಮ್ಮ ಫ್ಲೆಜ್ ಫಾರ್ಮಲ್ಲಿ ಅವರು ನಮ್ಮ ಆರ್ಗನ್ ಡೊನೇಷನ್ ಮಾಡಬಹುದು ಹೇಳುವ ಒಂದು ಮಾಹಿತಿಯನ್ನು ಹಾಗೂ ಆ ಫ್ಲೆಜ್ ಫಾರ್ಮ್ಗೆ ಸಹಿಯನ್ನು ಮಾಡಲಿಕ್ಕಿದ್ದಾರೆ. ಉತ್ತರ ಕನ್ನಡ ಮಂಕಿದ ಕಡಲ ಬರಿಟ್ ರಾಶಿ ಮೀನುಲು ಅರೆ ಜೀವೋಡಿತ್ತದು ತೋಜಿದ ಬೈದ ಮೀನುಲೇನು ಪತ್ತೆರೆ ಮೀನುಗಾರರು ಪುಂಡು ಅದು ಕಡಲಿಗೆ ಜತ್ತನವು ಮಂಕಿ ಕಡಲ ಬರಿಟ್ ತೋಜಿದ ಬೈದಂಡು. ಉತ್ತರ ಕನ್ನಡ ಮಂಕಿದ ಕಡಲ ಬರಿಟ್ ರಾಶಿ ಮೀನುಲು ಅರೆ ಜೀವೋಡಿತ್ತದು ತೋಜಿದ ಬೈದ ಜಾಸ್ತಿ ತುಫಾನ್ ಆನಗ ಬೊಕ್ಕ ನೀರು ಭಾರಿ ಹೆಚ್ಚ ಚೌಳಿ ಆನಗ ಮೀನುಲು ಅರೆ ಜುವಾಪ ಅಂಚದು ಮೀನುಲು ಬರಿಕ್ ಬತ್ತ ಬುರುವ ಮೀನುಲೇನು ಪತ್ತೆರೆ ಮೀನುಗಾರರು ಪುಂಡು ಅದು ಕಡಲಿಗೆ ಜತ್ತನವು ಮಂಕಿ ಕಡಲ ಬರಿಟ್ ತೋಜಿದ ಬೈದಂಡು. ಈ ದುಂಬು ಉಪ್ಪುಂದ ಬೈಂದೂರು ಬಾಗೋಡು ಭಾರಿ ಕಮ್ಮಿ ಮೀನು ತೋಜಿದ ಬತ್ತಿತ್ತದು. ಉತ್ತರ ಕನ್ನಡ ಜಿಲ್ಲೆಡು ರಾಶಿ ಮೀನುಲು ಕಡಲ ಬರಿಕ್ ಬತ್ತ ಬೂರ್ನ ದೃಶ್ಯ ಬೊಕ್ಕ ಮೀನುಲೇನು ಚಿರೌಲೆಗ್ ದಿಂಜಾವುನ ದೃಶ್ಯ ತೋಜಿದ ಬೈದಂಡು. ಇತ್ತೆ ಕುಡೂರ ಮುಖ್ಯಾಂಶಗಳು. ಧರ್ಮಸ್ಥಳ ಟು ಮಧ್ಯವರ್ಜನ ಶಿಬಿರುಡು ಪಾಲ್ದೆತೊನ್ನ ನವಜೀವನ ಸದಸ್ಯರನ್ನ 100ನೇ ದಿನದ ಕಾರ್ಯಕ್ರಮ. ಶಿಬಿರುಡು ಪಾಲ್ದೆತೊನ್ನ ಕೈ ಸುರೂಕು ಮನಸ್ಸು ಪರ್ಪುನ ಬುಡ್ದುನ ಮನಸ್ಸು ಧರ್ಮ ಮೂಡುಡು ಡಾಕ್ಟರ್ ವೀರೇಂದ್ರ ಹೆಗ್ಗಡೆ. ಜಪ್ಪು ಮುಗೆರಡು ರಾಜಮಾರ್ಗ ಭರಿತ ಪಂಚದೆಪ್ಪುನ ಕಾರ್ಯ ಮಲ್ತುದುಪ್ಪನಗ ಎಡ್ತನ ಪಿಕಪ್ ಗಾಡಿ ಜುವ ಕಳವನ್ನ ಬಿಹಾರ ಜಾಮುಲ್ದ ಜವನೆ ವಿಕ್ಕಿ ಖಾನ್ ನನೋರಿಯಗ್ ಪೆಟ್ಟಾದ ಆಸ್ಪತ್ರೆಗೆ. ವಾಮಂಜೂರುಡು 4 ಜೈಲ್ಡುಪ್ನ ಪ್ರವೀಣ್ ಕುಮಾರ್ನ ಸ್ವತಂತ್ರ ಅಮೃತ ಮಹೋತ್ಸವಲೆ ಕೊಡು ಬುಡಿಯರಬಲ್ಲಿ ಪೊಲೀಸರಿಗೆ ವಾಮಂಜೂರ್ದ ಜನಕ್ಲೆನ ಒತ್ತಾಯ.
ಮುಲ್ಕಿ ನಾಲ್ಪಟ್ನ ಮೊಗವೀರ ಮಹಾಸಭದ ನಿಲಿಟ್ಟು ಹೆಜಮಾಡಿ ಕೋಡಿ ಕಡಲ ಬರಿಟ್ಟು ಕಡಲ ಪೂಜೆ ಎಡ್ಡೆಡ್ಡೆ ಮೀನುಲೆನ ರಾಶಿ ಕೈಸೇರಡು ಕಡಲ ರಾಜನ ವಿಶೇಷ ಸುಗಿತ್ತು. ಇಡಗಿನಿತ ನಮ್ಮ ಕುಡ್ಲ ತೊಡು ವಾರ್ತೆಯಲ್ಲಿ ಮುಗಿಂಡು ನನ್ನಲಾತು ಸುದ್ದಿ ಬಕ ಮನರಂಜನೆಗಾತು ಒಂದಿ ಪ್ಲೇ ನಮ್ಮ ಕುಡ್ಲ 24/7 ಸೊಲ್ಮೇಲು.